ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಅಡುಗೆ ಸ್ಟಾರ್ಟ್ ಆಯಿತು ನಮ್ಮದು. ಅಡುಗೆಗೆ ಎಂಥದ್ದು ಬೇಕಾದ್ರೆ ಸಂಪರ್ಕಿಸಿ. ಸುಮಂಗಲ ರಾವ್ ನಂದಳಿಕೆ ಎಂತ ಈಗ ನೆನಪಿರು ಕನ್ನಡ ಅಡುಗೆ ಭಟ್ರು. ಎನ್ನ ಮಗಕ್ಕೆ ಓಪನ್ ಮೈದಾನ ಬಿಡ್ಲಿಕ್ಕೆ ಆತನು ಮುಲ್ಪ. ಅಂಜು ಬೈ ಬಾ ಎಂಕುಲ ರಡ್ನೆ ಎನ್ನ ರಡ್ಡಿ ಟ್ರಿಪ್ಪದ ಉಪ್ಪಿಟ್ಟು ಪಂಡ ಫಸ್ಟ್ ತಿಂತೆ ಒಂದು ಚೂರೇ ತಿನ್ನಿ ಪಂಡ ಮಾತ್ರೆಗ್ಲ ಬರೋಡತ ಅಂದ್ರೆ ಜೋರ್ ಬಡ ಹಾಕಕ್ಕ ಚಾನಂದು ಚಾ ಒಂದು ರಡ್ನೆ ಟ್ರಿಪ್ಪು ಎಂಕ್ ಚಾ ಕಾಫಿ ಪೂರ ಆಗ್ತದೆ. ಕಾಫಿ ಇಷ್ಟ, ಚಾ ಪೂರ ಇಷ್ಟ ಆಗ್ತದೆ ಅಂಡ ಪರೊಂದಿಲ್ಲ ಏನಿ ಮಾತು ಜನ ಪುನಗ ಖುಷಿ ಹಾಕೊಂಡು ಪರ್ರೆ ತಿನ್ನಾರೆ. ಸ್ವಲ್ಪ ಸಾಕು ಸ್ವಲ್ಪ ಹಾಕು. ಅದೆಂತದ ನಂಗೆ ಬೇಡ, ನಂಗೆ ಹಾಕೊಳ್ತೇನೆ ನಾನು. ಇವನ್ನೇ ಹಾಕಿದ್ರೆ ಹೊರಗಿಲ್ಲ ಇಲ್ಲಿ ಬೇಡ ನಾನು ಜಾಗಿದ್ದೀವಾರೆ ಎಲ್ಲ ಎಂತ ಬಿಸಾಕಿದ್ಯಾ ಅದನ್ನ ಹೋತ್ ಕೆಳಗೆ ಬಿತ್ತ ಮತ್ತೆ ಎಲ್ಲಿ ನೋಡಿ ಹಾಕೋದು ನೀನು? ಹೌದಾ ನೋಡತ್ತವ ಈಗ ಫ್ರೇಜನ್ ಹೆಜ್ಜೆ ಸ್ಟೈಲ್ ಮಾಡ್ತಾರ. ನಾನು ಅಮ್ಮ ಬಂದೀನಿ ಖಾರ ಬಾಡ್ದಿನ ಹೆಜ್ಜೆ ಕ್ಲಾಸ್ ಕರೆಯುತ್ತೆ ನೆರೊಂದಿರ್ತೀರ ಮೆಗ್ದಿನ ನಾನು ತೊಳ್ದಂತೆ இந்த ಅಮ್ಮ ನಾನು ತೊಳ್ದಿದ್ದೆ. ಬಾಜು ಇರಲಿ ಆಯಿ ಪೋಂಕ್ರೆ ನಾವಿಲ್ಲ ಕುಕ್ಕ ತಿನ್ಬಾ ನೀರು ಕುಯ್ದು ನೋಡ್ಬೇಕಲ್ಲ. ಭಟ್ರ ಬತ್ತೇರಿಗೆ ಹಾಂ ತಿನ್ಕ ಅಜ್ಜಿಲ್ಲದ ಹೋಮ್ ಟೂರ್ ಮಲ್ಪೆ ತಲೆ ಒಂದು ಹಾಲ್ ಬಂದು ಹೊಡಿಕ ಆ ಉಪ್ಪರಿಗೆ ಬೊಕ್ಕ ಲಾಸ್ಟ್ ಪೋಪೆ ಕತ್ತಲೆ ಉಂಡು ಅನ್ನ ಚಿಕ್ಕಮ್ಮಲ್ಲೇರು ಲೈಟ್ ಹಾಕೋದು ಬಿಟ್ಟು ಒಂದು ಟಾಪ್ ಈ ಕಡೆ ಬಂದರು ಅಂತಲೇ ಒಂದು ಹೊಲ ಇದೆ ರೂಮ್. ನನ್ನ ಚಿಕ್ಕಮ್ಮ ಅಂಟಾನ ಮಾತುಂಟು ಒಂದು ದೇವ್ರ ಕೋಣೆ. ಹೋಮ್ ಟೂರ್ ಹೇಳಲಿ ತಂಗಿ ದುಂಬು ಒಂದು ದೊಡ್ಡನೆ ಫೋನ್ ಇತ್ತೀರು. ಓಂ ಶಾಂತಿ ದೇಕ್ ಓಕೆ. ಸೊ ಕೊಂಚ ಅಂತಲೇ ಒಂದು ಕಿಚನ್ ಕೊಡ ಒಂಚೂರು ಪಾಡ್ದೆ ವಿಡಿಯೋಡು. ಸೊ ಒಂದೊಂಜಿ ಇದೇ ಇದೆ ಬಾಕಿಲ್ಲ. ಓಕೆ ಒಂದು ಟಾಯ್ಲೆಟ್ ಬಾತ್ರೂಮ್ ಒಂದಿತ್ತು ಅಂಕಲ ಇಲ್ಲ ಉಪ್ಪರಿಗೆ ಪೋಪೆ ಅಲ್ಪ ಬ್ಲಾಕ್ ಆಗ್ತಾನೆ ಪಾಪಿನ ಅಲ್ಪ ಅಂತಲೇ ಏಣಿ ಲೆಂಚ್ ಹೀಗೆ ಬರುತ್ತೆ ನಂಗೆ ಗೊತ್ತಿಲ್ಲ ಹಿಂಗೆ ಬರ್ತದ. ದೇವಾ ಅಸ್ಥಿ ಪಂಜದೊಂದು ಕುಣಿಯೋದಿತ್ತಲ್ಲ, ಅಸ್ಥಿ ಪಂಜದೊಂದು ನಲ್ಪ ನೋಡೋದು ಇಮೋಜಿ ಅಂಚ ನಲ್ಲ ಮೈಕಲ್ ಜಾಕ್ಸನ್. ಗಣೇಶ ಹೀಗೆ ಬರುತ್ತೆ ನಂಗೆ ಗೊತ್ತಿಲ್ಲ. ಮತ್ತೆಲ್ಲ ನೆಗಾಡ್ತದೆ ನೀನು ಹಾಸ್ಟೆಲಲ್ಲೆಲ್ಲ ಕಂಡು ಅಲ್ಲಿ ಉಪ್ಪರಿಗೆ ಹತ್ರ ಕ್ಲೀನ್ ಮಾಡ ಮೇಲೆ ಹೋಗ್ತ ಉಪ್ಪರಿಗೆ ಹತ್ತ ಮೇಲೆ ಹೋಗ ಟಾರ್ಚ್ ಇದೆಯೇ ಒಂದು ಉಪ್ಪರಿಗೆ ದುಂಬು ಇಂಚ ಮುಟ್ಲಿತ್ತು ಜಂದು ನೆನಪಿಜ್ಜಿ ಪಂಡ ದುಂಪಣ್ಣ ಸುಮಾರು ಏನು ಇಲ್ಲೆಪ್ಪು ನಂಗೆ ಕೈತಾರು ಉಪ್ಪರಿಗೆ ಮಲ್ತೀರ ದುಂಬು ಎಲ್ಲ ಇತ್ತುಂಡ ಮತ್ತು ಅವು ಒಂಜಿ ಬರ್ಪುಂಡತ ಮರತ್ತ ಒಂಥರ ಅಂಚೆ ಪಂಡ ಮೂಲಿ ಯೂಸ್ ಮಲ್ಪ ಮೂಲಿ ಎಲ್ಲ ಇಪ್ಪುಜೀರು ಅದೇ ಥರ ಅದು ಕ್ಲೀನ್ ಇಜ್ಜಿ ಇಂಚ ಒಂದು ಅಬ್ಬಾ ದೇವ ಒಂದು ತುಲೆಗೆ ಬರ ಹಾಪಿತ್ತು ತೋಜರು ಮುಲ್ಪ ಪೂರ ಇಂಥ ದೀತಿಯರು ಬರ್ತಾಂದಿನ ಒಂದು ಪೂರ ಒಡಿಲು ಪೂರ ಪಾಡ್ಗನ ಮಂಚನೆ ಲಾಕ್ ಪಾಡ್ದಿತ್ತುಂಡತ. ಎಸ್ ತುಲೆ ಒಂದು ಲೆಂಚಿದ ಅಲ್ಪ ಇತ್ತ ಪಂಡ ಇಪ್ಪುನ್ ಕಮ್ಮಿ ಮೂಲ ಬರ್ಪುನ್ಲ ಆ ಥರ ಚಿಕ್ಕಮ್ಮಲ ಬೇಲೆ ಪೋಪ್ಯಾರ ಅರೆಗ ಕ್ಲೀನ್ ಮಲ್ಪರೆ ಈಗ ಬತ್ತ ಸಾಕಾದಿಪ್ಪುಂಡು ಅಂಚ ಒಂದು ಭಟ್ರು ಬತ್ತೀರು ಅವಳು ಒಂದು ಪಾಡೊಂದಿಲ್ಲೇರು ವೈಕುಂಠದ ಒಂದು ಸಾರಿ ವರ್ಷಾಂತಿಕದ ಅವನುಂಡು
ಸೊ ಎಂಕು ಒಂಚೂರು ಅಂಗಡಿ ಪೋರಂಡು ಒಂಚೂರು ಕ್ಯಾಶ್ ಕನರು ನಂಚೆ ರೆಡಿ ಆಯ ಮಗೆ ಜತ್ತೆ ಅಂಚೆ ಪಟ್ಟ ಪೋದು ಬರ್ಕಂಡು ATMಗೆ ಪೋಂದಿಲ್ಲ ಅವೇ ಕಾಸು ಕಾಣಾರಕ್ಕೆ ನಮಗೆ ಜಪ್ಪರಕ್ಕೆ ಏಂದಿ ನೆಜ್ಜಿ ಭಾರಿ ಕಿರಿಕಿರಿ ಮಲ್ತೆ ಅವು ಪಂಡದ ಎಂಕುಲು ಅಜ್ಜಿಲಡೆ ಜಪ್ಪಡಾದಿನ ಅವು ಅವಳು ಉಗ್ರಾಣ ಅಂತಿರತ್ತೆ ಒಂದು ಸ್ಟೋರ್ ರೂಮ್ದ ಲೆಕ್ಕ ಅವು ಅವಲೇ ಉಂಡ ಅವು ಪಂಡ ದುಂಬುದ ಇಲ್ಲತ್ತೆ ಅವು ಓಪನ್ ಮಲ್ಪನ ಕರ್ರ ಪಾಡ್ನ ಕರ್ರ ಅವು ದದಂಡೆಲ್ಲ ಬಟ್ರ ಹೋಗಂಗಿಲ್ಲ ಒಂದು ಕಾಣಲೆ ಪನ್ಪೇರ ಅದಾಗ ಓದಿ ಬತ್ತು ಹೋನಾಗ ಅವು ಎಚ್ಚರ ಒಂದಿತ್ತು ಗಡಿ ಗಡಿ ದೊಡ್ಡಮ್ಮನ ಎರಡು ಬರೋಲಿತ್ತು ನಾನು ಎಂಕಲು ಪೂರ ಅವಲೇ ಇಪ್ಪು ಮೂಲಿಗೆಲ್ಲ ಇಪ್ಪುಜ ಅಂಚ ಎಂಕಲು ಸಾಲ್ಟ್ ಹಾರಿಸಿ ಕೊಡ್ತೆ ಅಂಚ ಎಂಕಲು ಅವೇ ಅವಳು ಜಪಡ ಫಾಯ್ತು ATM ಅಲ್ಲಿ ಗೊತ್ತಾ ನಿಂಗೆ ATM ಅಲ್ಲಿ ಪನ್ ಗೊತ್ತು ಜಿ ಈ ಮಂಗ ಗೊತ್ತು ನಿಗೆ ಮಸ್ತ್ ಇಕ್ಕಟ್ಟು ರಸ್ತೆ ರಡ್ಡು ಗಾಡಿ ಬತ್ತನ ಪಾರ ಹಾಪ್ಚಿ ಸಾಕಂಡು ದೊಡ್ಡಮ್ಮ ಅನ್ಕೊಂಡು ದಿವಸ ಎಲ್ಲ ಪರಚಿ ಮುಲುಂಡು ಅಗಲ್ ಅಂಗಡಿ ಉಂಡ ಅಗಲ್ ಅಂಗಡಿ ಜ್ಯೂಸ್ ಪೂರ ತಿಕ್ಕೊಂಡು ಅನ್ಪುನು ಎಂಗ್ಲು ಒಂದು ಪರ್ದು ಬರ್ಪ ಚಿಕ್ಕ ಬಂತೀರಿ ಪರ್ಲ ಅಂದು ಬೇಡ ಅಲ್ಲ ಕುಡುದು ಇಲ್ಲೇ ಬಂದು ಕುಡುವಲ್ಲ ಅಲ್ಲ ಇಲ್ಲೇ ಬಂದು ಕುಡುವಲ್ಲ ಗಣೇಶ ಬೇಡವಾ ನಾನು ಕುಡಿಬಾ ಅಂತಿದ್ದೆ ನಾನು ಕುಡಿದೆ ನಿಂಗೆ ಬೇಡಲ್ಲ ಹಂಗಾರೆ ಬೇಡ ಅದು ಭಯ ಫೋಟೋ ದೆಪ್ಪರೆ ಬಂಡ ಆಣಗ ದೆಪ್ಪರೆ ಅರ್ಪುಜಿ ಫೋಟೋ ಅದು ಯಾನೇ ಪನ್ನಿ ಪಿರ ಉಂಟು ಅಂದ ಎಡ್ಡಾಯ್ಜಿ ಇದೆ ಫೋಟೋ ತೊಂದರಿಜ್ಜಿ ಎನ್ನ ಮೊಬೈಲ್ ಬೊಕ್ಕ ಆತೆ ಕ್ಯಾಮರಾ ಕ್ವಾಲಿಟಿ ಮುಸುಡ್ತಲೆ ಮುಸುಂಟು ಹಂಗೇನೆ ಅಯ್ಯೋ ಎನ್ನ ಬೊಕ್ಕೊರ್ತಿ ಮೆಗ್ದಿ ಪೊಡಿತಾನೆ ಗಮ್ಮತ್ತಾತು ಮುಜ್ಜಾನೆ ತಂಡ ಮೆದುಂಬೆ ಎಲ್ಲಿ ಎಂಬೆ ಎನ್ನಡ್ದು 12 ವರ್ಷ ಇಲ್ಯ ಹಾಲು ಎನ್ನಡ್ದು 6 ವರ್ಷ ಇಲ್ಯ ಇದು ಮ್ಯಾಲ ಎಲ್ಲ ಅಂಗಡಿ ಪೋಂಡ ನಿಮ್ಮ ಬೇರೆ ಎಲ್ಲಿ ಇತ್ತಾನ ಎಂಕು ನಕ್ಕ ಬೇರೆ ಆಗ್ತಾನೆ ಅಂಗ್ಳು ಬಾ ಯಾ ಬರ್ಪೆ ಅಪ್ಪ ಮುಟ್ಬೇಡಲ್ಲ ಅನ್ಪುನು ಬಲ್ಪುನು ಸೀದಾ ನಮ್ಮ ಅನ್ಪುಂದ ಹಾಗೆ ಹೇಳ ತವರ ಬಿಚ್ಚನಿಗಲೆಗಿಂದು ಮೀನು ಏರ್ತು ಬೋನು ನಮ್ಮ ಲೋಕಡು ಪೋಲಿ ಲೆತ್ತೊಂದು ಪೋಂಡ ನಮ್ಮ ತೋಡ್ಚ ಎನ್ನ ಮಗನೇ ಬಿಡ್ದು ಪೋಂದಿಲ್ಲ ನನ್ನ ಹಕ್ಳೆ ಮುಖದವನು ATM ಗೊತ್ತು ಸೀದಾ ಪೋಂದಿಲ್ಲ सीधा वो ATM ಮುಂದೆ ಗೊತ್ತಜ್ಜಿ ತೋಡ್ मेरे को भी पता नहीं है गाइस लेट्स सी ಇಂತ ಪಡಪಣ್ಣಂಗಳ ಗಿಡಪೇರು ಇಂಚ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಈಗ ನಾವು ATM ಹತ್ರ ಹೋಗ್ತಾ ಇದ್ದೀವಿ ನಾನು ಸ್ವಲ್ಪ ದೂರ ಹೋದರೆ ATM ಬರುತ್ತೆ ಹಂಗೆ ಹೇಳೋಕ್ಕಾಗ ಯೂಟ್ಯೂಬ್ ಸಪೋರ್ಟ್ ಆಗ್ತಲ್ಲ ATM ಹೋಗ್ತಾ ಇದ್ದೀವಿ ಓಲ ಗೊತ್ತು ಜಿ ಬೆಲ್ಲ ಫೋನ್ದಲ್ಲ ಗಾಡಿ ಮೇಲೆ ಈಗ ಸುಮಾರು ಕಾರ್ಗಳೆಲ್ಲ ಇಲ್ಲಿ ಸುಮಾರು ಕಾರು ಓಡಾಡ್ತಾ ಇದ್ದೀವಿ ನಾವು ಈಗ ಹೋಗ್ತಿದ್ದೀವಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮೇನ್ ರೋಡಿಗೆ ಹೋಗ್ತಿದ್ದೀವಿ ಮೇನ್ ರೋಡಿಗೆ ಹೋಗಿ ನಾವು ಈಗ ATM ಹೋಗ್ತೀವಿ ATM ಹೋಗಿ ದುಡ್ಡು ತಗೊಂಡು ಹೋಗ್ತೀವಿ ಬಾಯ್ ಗೈಸ್ ನಾವು ಈಗ ATMಗೆ ಹೋಗ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಲೋ ಗೈಸ್ ಈಗ ನಾವು ATM ಹತ್ರ ಬಂದ್ವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ATM ಒಳಗೆ ಹೋಗಿ ನಾವು ಈಗ ಕ್ಯಾಶ್ ತೆಗಿತೀವಿ ಕ್ಯಾಶ್ ಬ್ಯಾಕ್ ನಮ್ಮ ದೊಡ್ಡಮ್ಮನಿಗೆ 10,000 ರೂಪಾಯಿ ಕ್ಯಾಶ್ ಬೇಕಂತೆ 10,000 ಇಲ್ಲಿ ನೋಡಿ ಒಂದು ಡಾಗ್ ಸಹ ATM ಕಾಯ್ತಾ ಇದೆ ATMಗೆ ನಾವೀಗ ಹೋಗ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈಗ ನಾವು ATMಗೆ ಕಾರ್ಡ್ ಹಾಕ್ತಾ ಇದ್ದೀವಿ ನಮ್ಮ ಅಕ್ಕ ATMಗೆ ಕಾರ್ಡ್ ಹಾಕಿ ATM ಕ್ಯಾಶ್ ತೆಗಿತಾ ಇದ್ದೀವಿ ನೋಡಿ ATMಗೆ ಹಿಂಗೆ ಬರ್ತಾ ಇದೆ ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂದರೆ ನಮಗೆ ಗೊತ್ತಿಲ್ಲ ಇನ್ನೂ ತನಕ ಏನಂತ ಇಲ್ಲಿ ನೋಡಿ ತುಂಬ ಚೆಂದಾಗಿರೋ AC ಈಗ ನಾವು ಕ್ಯಾಶ್ ತೆಗಿತಾ ಇದ್ದೀವಿ ನೋಡಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದು ನೋಡಿ 10,000 ಬರ್ತಾ ಇಲ್ಲೋ ನಮ್ಮನ್ನು ಮಾಡ ವ್ಲಾಗ್ ಎಲ್ಲರಿಗೂ ನಮಸ್ಕಾರ ನಾನು ದುಡ್ಡು ಬರ್ತಾ ಇದೆ ಈಗ ಹಿಂಗಿದ್ಯಾ ಬರ್ತಾ ಇಲ್ಲ ಬರೀ ಸೌಂಡ್ ಮಾತ್ರ ಬರ್ತಾ ಇದೆ ಗಾಯ್ಸ್ ನಮಸ್ಕಾರ ಈಗ ನೋಡಿ ದುಡ್ಡು ಬಂತು ನೋಡಿ ಈಗ ನಾನು ಲೆಕ್ಕ ಮಾಡ್ತಿದ್ದೀನಿ ಪಾರ್ಟಿ ಮಾಡ್ಬೇಕನ ಲೆಕ್ಕ ಮಾಡ್ತಿದ್ದೀನಿ ಲೆಕ್ಕ ಮಾಡಿ ಮತ್ತೆ ಕಷ್ಟ 500 ಸರಿ ಲೆಕ್ಕ ಮಾಡಿ 10,000 ಇರ್ಬೇಕು 3 4 5 6 7 8 9 10 ಅದ ಲೆಕ್ಕ ಬಾಪ್ಪ ಹೇಳಿದಾನ ಆಸ್ಪತ್ರೆ ಪಾರ್ಟಿ ATM ಕಾರ್ಡಲ್ಲಿ ಉಂಟು ನೀವು ಬರುದಿಲ್ಲ ವೆರಿ ಗುಡ್ ಎಕ್ಸಲೆಂಟ್ ಯಾವ್ದು ಕೊಡುವ ಹಾ ಬೇಡ ಅದೇ ಬೇಜಾರಾಯ್ತೇನೋ ನೋಡಿ ಗಾಯ್ಸ್ ದುಡ್ಡೇ ದೊಡ್ಡಪ್ಪ
ನೋಡಿ guys, ಎಲ್ಲರಿಗೂ ನಮಸ್ಕಾರ ಗೈಸ್. ನಾನು ಈಗ ಫ್ಯಾನ್ಸಿ ಶಾಪಿಗೆ ಬಂದಿದ್ದೀನಿ. ನಮ್ಮ ಅಕ್ಕ ಏನೋ ಸರ್ಚ್ ಮಾಡ್ತಾ ಇದ್ದಾಳೆ. ಏನೋ ಅಕ್ಕನಿಗೆ ಏನೋ ಬೇಕಂತ ಐಟಮ್, ಏನೋ ವೀಟ್ ಅಂತ ಹುಡುಕ್ತಾ ಇದ್ದಾಳೆ. ಇಲ್ಲಿ ಸಿಕ್ತು ಅಕ್ಕನಿಗೆ. ವೀಟ್ ಕ್ರೀಮ್ ಹುಡುಕ್ತಾ ಇದ್ದಾಳೆ, ಸಿಕ್ತು ಅಂತ ಅನಿಸ್ತಾ ಇದೆ. ಹೇರ್ ರಿಮೂವಲ್ ಕ್ರೀಮ್ ನೋಡೋದೆಲ್ಲ ಅನಿಸುತ್ತೆ. ಪೌಂಡ್ಸ್ ಹುಡುಕ್ತಾ ಇದ್ದಾಳೆ. ಪೌಂಡ್ಸ್ ಇಲ್ಲಿ ಸುಮಾರು ಪೌಂಡ್ಸ್ ಇದೆ. ಮಂಡೆ ನಿಂದು ಅವಳು ಅಂಥದ್ದನ್ನು ಹೇಳಿದ್ದು ಕಲರ್ ಇದಿತ್ತಲ್ಲ, ಇದು ಚಂದ ಇತ್ತಲ್ಲ. ಅವಳು ಇಷ್ಟೊಡ್ದು ಹಾಕ್ಲಲ್ಲ ಅವಳು. ಯಾವನಿಗೆ ಗೊತ್ತು. ಹಕ್ಕಳೆ ಯಾವುದು ಏದಲ್ಲ. ಬೀತಪುರ ಮಸ್ತ್ ಶಾಪ್ ಉಂಟು. ಜಡೆ ಬಿಲ್ಲೆ ಮಸ್ತ್ ಕಲೆಕ್ಷನ್ಸ್ ಉಂಟು ತುಲೆ. ಆಂಡ್ ATMಗೆ ಪೋಯ ಬುಕ್ಕ ಅಕ್ಕನ ಫ್ಯಾನ್ಸಿ ಪುರ್ಗೆ ತೊಗೊತ್ತ ಮತ್ತೆ ಬಡ ಪೋಡು ನಮಗೆ ಲಕ್ವೇನ ಅಂದು ಯಾರೇ ಪೋಯ್ದ ಅವಳು ಜ್ಯೂಸ್ ಉಂಡುದಿಲ್ಲ ಪೋಯ್ ಬುಕ್ಕ ಎಲ್ಲರಿಗೂ ನಮಸ್ಕಾರ. ಕರ್ಮ ಇನ್ನೇನ ಮೆಣಸ್ಕಾರ ಅಲ್ಲ ಇನ್ನು ಮಂಡಿ ಕೊಂಚ ಆಂಡಿ ನೀ ಪೋಪು ನಂದಳಿಕೆ ಸಾರಿ ನಂದಳಿಕೆ ಪೋಪು ನೀನು ಉಂಟು ಜಾಯ ಬಾಲಕ್ಕೆ ಏನು ಜಾಯ ಇವನು ಎಂತ ಮರ ಅಷ್ಟು ಉಂಟು ತಗೋ. ಮೆಂಟ್ಲು ಸ್ವಲ್ಪ ಇವತ್ತು ಮೇಲ್ ಮುಗುಲ ಎಲ್ಲ ಪೋಪಿರು ರೈಸು ಮಲ್ಲ ಜಾಂತ ಲೆಕ್ಕ ಆಚಾಗ ನಾನು ಕೊಲ್ತೀಯ ನಡೆ ಪೋಕ ಅಂಕುಲು ಈ ಫ್ಯಾನ್ಸಿಗೆ ಬರ್ತೀನಿ. ಶೃಂಗಾರ್ ಬ್ರಹ್ಮಾವರಡುಂಡು ಮಸ್ತ್ ಎಡ್ಡೆ ಕಲೆಕ್ಷನ್ ಉಂಡು. ತುಯ್ಯರ್ತೀನಿ ಈಗ ತೋಚ್ಪಾಯತೇನು ಎಡ್ಡೆ ಕಲೆಕ್ಷನ್ ಉಂಡು. ಏನು ಅನ್ಕೊನು ಈ ಬ್ರೈಡಲ್ ಕಲೆಕ್ಷನ್ಲ ಮಸ್ತ್ ಉಂಟು ಬಂಡ. ಒಂಜಿ ಜ್ಯುವೆಲ್ಲರ್ಸ್ ಆದಿಪ್ಪು ಇಜಿಡ ನಮ್ಮ ಈ ಕುಜೆಲ್ಲ ಉದುರಿ ಪೂರ ಪಾಡುವಾತ ಐತ ಆದಿಪ್ಪು ಶೋಕುಂಡು ಮಸ್ತ್ ಶೋಕುಂಡು. ನಮಕ್ ಒಂಜಿ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಅಂತ ಪನೊಲ್ಲಿ ಒಂದು ಸ್ಟಿಕ್ಕರ್ಗೆ ತೊಂಡ. ಓಕೆ ಪೋಂದುಲ್ಲ ನಾನು ಪೋದ್ ಮಲ್ಪೋ. ಇವೇನೊಂದು ತುಲಿ ಬತ್ತಾರ ಕೈ ಪೂರ ಮಲ್ತೆ ಕೈ ಬೇನಂಡಿಗೆ ಬೇಡ ಬಾ ಸಾಲಿ ಬೇಡ ಬಾ ನಾನು ತೆಗಿತೆ. ಮಂಗ ಏರುತ್ತಿದೆ ಕಟ್ಟಾದಿಲ್ಲ ಆದರೂ ಬಿದ್ದೆ ಎಂಕ ಬಂಡೆ ಕಾಬುಜಿ ಬಂಡೆ ಜೋದ ಬಿತ್ತಾಸೆ ಮಂಗ ಪತ್ರ ಎತ್ತನ ಬಂದ್ಲಿ ಬರ್ಪೆ ಮಂಗ ಬತ್ತು ನಾಯಿ ಸಾಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಕ್ಕ ಈಗ ತೀಡುವ ಒಂದು ವಿಡಿಯೋ ಬರ್ಪ ಸ್ಲೋ ಮೋಷನ್ ವಿಡಿಯೋ ಮಲ್ಪ ಬಂಡ ಮಲ್ಪದ ಮೇಲೆ ಹಾಪುಜಿ ಮೇಲೆ ಮೆಗ್ಗೆಗೆ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾವೀಗ ಹೋಗ್ತಿದ್ದೀವಿ ಘರ್ ಚಾನಾ ಹೈ. ನಾನು ನಿಂದು ಯಾವುದು ವಿಡಿಯೋ ಹಾಕುದೇ ಇಲ್ಲ ಬೇಡ ಭಯ. ದಿಸ್ ಇಸ್ ಹೋಗ್ಲಿ ಮುಂದೆ ಹೋಗ್ಲಿ. ದಿಸ್ ಇಸ್ ಇರಪಿದೆ ದೀಪುನು ಹೋಳ್ ಜೀಪಾರ ಮತ್ತೆ ಮಿ ಜೀಪಾರ ಮಿತ್ತ ಜೋಡ ತೊಯ್ತ ಅಂಡಲ್ಲ ಅಮ್ಮೇರು ಬರ್ತೀರು ಬರ್ಪುಜಿ ಮಾಡೋದು ಸುಳ್ಳೆ ಬನ್ನಿ ಎರಡನೇ ಸಲ ಇರಪಿದೆ. ಸ್ವಲ್ಪ ದೀಪ ನನಗೆ ಅಂತ ಅಡ್ಡೆ ಬರೋದೆ ಆ ವಿಡಿಯೋ ಮತ್ತೆ ಬರಜ್ಜಿ ಇಲ್ಲ ಇದು ಮಾಡಿದೆ ಆಂಡ್ ಪೂರ ಪಿಂಡ ಪಾಡ್ದು ಪ್ರತಿಯೊಂದು ಕಾರ್ಯಕ್ರಮ ಆಂಡ್ ಇತ್ತೆ ಉನಸ್ಗೆ ಪೋಂದುಲ್ಲೇರು ಏನು ಉನಸ ಹೋಗ್ನು ಫಸ್ಟ್ ಬಾಲೆ ಕೊರ್ದು ಬೊಕ್ಕ ಉನಸ್ ಮಲ್ಪ ಅಂಡ್ ಆಯ್ತು ಮೂಲೆ ಒಂಜಿಲ್ಲ ಕ್ಯಾಟ್ರಿಂಗ್ ಬಂತ ಜಡೆ ಪೂಪು ಫಸ್ಟ್ ಗಾಯ ಕೊರ್ಪು ಬೊಕ್ಕ ಎಂಕು
ಒಂದು ಪೂರನ್ನ ಅಜ್ಜಿರ ಸುತ್ತಮುತ್ತ ಇಲ್ಲೇ ಪುನಃ ಪೂರಿಡೆ ಗೊಬ್ಬರ ಬರೋಂದಿತ್ತ ಕೆಲವು ಇಲ್ಲ ಮಸ್ತ್ ಓಲ್ಡ್ ಆತಂಡು ಕೆಲವೆಲ್ಲ ಡಿಜ್ಜರೇ ಇರಲ್ಲ ಮುಳೊಂಜಿ ಬಿಂಬುಳಿದ ಮರ ಇತ್ತಂಡು ದುಂಬು ತೆಜ್ಜಿ ಮಸ್ತ್ ಕೊಯ್ದಿನೊಂದಿತ್ತ ಇತ್ತೆ ಬರ ಫುಲ್ ಚೇಂಜ್ ಆತಂಡು ನಮಕ್ ಓಲ್ ಪೋಪುನ ಓಲ್ ಬರ್ಪನ ಗೊತ್ತಾಪುಜಿ ನಮ್ಮೆ ರೋಲ್ ಪೋಯರ ಅಲ್ಲ ಪೋವಿನಿ ಹಿಂಗೆ ಜಾಸ್ತಿ ಜನಕ್ಕೆ ಇಜ್ಜಿ ಒಂದು 50 ಜನಕ್ಕೆ ಪಂತೀನಿ 50 ಎಲ್ಪ ಜನಕ್ಕೆ ಸೊ ತಟ್ಟೆ ಕೇಂಡೆ ಬೆದಲೆ ಉನಸ ಒಂದುಂಡು ಉನಸ ಕುಲ್ಲೇರು ಮಾತೆಲ್ಲ ನಾನು ಬೇಗ ಉನಸ ಕೊರಿಯ ಬಾಲೆಗೆ ಜಿತುಜೆ ಜಪ್ಪೆ ಇತ್ತೆ ತೊಟ್ಟೊಡ್ಗಳು ಒಂದಿಲ್ಲ ಒಂದು ಇಂಕೆ ನಿದ್ರೆ ಬರೋಂದುಂಡು ಸೊ ಉನಸ ಅದ್ರ ಅಡ್ನೆ ಪಂಕ್ತಿ ಮಿನಿ ಕುಲ್ಲು ಅದಾಗಿ ಮೆಂತು ಒಂದು ಮುಗಿಲೇರಂಡಲ್ಲ ಉನಾಸ್ ಆಂಡ್ 350 ಜನ ಕುಲ್ದಿತ್ತೇರು ಸೊ ಮುಗುಲ್ನಲ ಉನಾಸ್ ಆಂಡ್ ನನ್ನ ನೆಕ್ಸ್ಟ್ ಯಾನ್ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಜನ ಇಲ್ಲ ಎನ್ನ ಮಗಂತುಲೆ ತುಲೆ ಎನ್ನ ಮಗಂತುಲೆ ಅಜ್ಜಿನಗಳು ಪೂರ ಯಾಕೆ ಭಾರಿ ಖುಷಿ ಒಂಜೇನು 2 ಹಂಪೆ ಅಂದೊಡಮ್ಮ ಕಿಂಕೋತ್ರಿ ಪಾಪ ಪಡ್ದ್ರಿ ಕುಲ್ಯ ಒಂದು ಪಕ್ಕ ಒಂದು ಸಾಂಡ್ ಸೊ ನಾನು ಪೋಂದಿಲ್ಲ ಇಲ್ಲಾಗ ನಮಗೇನ ಮಲ್ತೊಂದಿಲ್ಲೇನ ಬುಲ್ತೊಂದಿಲ್ಲೇನ ಬುರಿಯನ ಬರ್ರೆ ಕಾಂಡ ರಿಕ್ಷಾ ಇಂಟಿ ಕೂಡ ಬ್ಯಾಗ್ ಪರ ಪತ್ತದಿ ಒಂದು ಕುಲ ಒಂದ ಪೋಪುನ್ 5 ಗಂಟೆ ಮುಟ್ಟ ಚಿಕ್ಕ ತಗೊಂಡಿ ನನ್ನ ಬ್ಯಾಗಿನ ಓಕೆ ಫ್ರೆಂಡ್ಸ್ ಆಟೋ ಬತ್ತುಂಡು ನಾನು ಇಲ್ಲಾಗ ಪಿದಾಡಿಯ ಸೊ ಯಾನಿ ಬ್ಲಾಗ್ ಮುಗಿತೊಂದುಲ್ಲೆ ವಿಡಿಯೋ ಇಷ್ಟ ಅಂಡ ವಿಡಿಯೋ ಕೊಂಚ ಲೈಕ್ ಕೊರ್ಲೆ ಶೇರ್ ಮಲ್ಪಲೆ ಪೋದ್ ಬರ್ಪೆ ಬಾಯ್.